ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅದು ವ್ಲಾಗ್ ಮಾಡುದು. ಯಾವತ್ತಾಯ್ತು 9 ನಂಬರ್? ನಾನು ಯೂಟ್ಯೂಬರ್. ಹಲೋ ಅಲ್ಲಾರ ಬೇಕಾ? 13,000 ಉಂಟು. ಅಲ್ಲಲ್ಲ, ಈಗ ಬಾಕಿ ಇರುವುದು. ಲೋನ್ ಎಷ್ಟು ಕೊಡ್ತೀರಿ? ನಿಮಗೆ ಈ ಮಾಮೂಲಿ ಲೋನರ್ 3 ಲಕ್ಷ, ಚಿಡ್ಬಿ ಲೋನರ್ 5 ಲಕ್ಷ. ಫಸ್ಟ್ ಅದಕ್ಕೊಂದು ಕೊಡುವ. ಅಲ್ಲ ಹೇಳ್ತೇನೆ ನಾನು ಬೇಕಾದ. ಸರಿ, ಹಾಗಾದ್ರೆ ಒಬ್ರಿಗೆ ಅಲ್ಲ? ಒಬ್ರಿಗೆ ಕಡೆದು ಬಸ್ ನೀವು ಶೇಖರನ್ನ ಪಾಲಿಸಿ ಮಾಡಿದ್ರಲ್ಲ? ಹೌದು. ಅದು ಭೀಮಾ ಜ್ಯೋತಿನ 2 ಪಾಲಿಸಿ ಉಂಟಲ್ಲ ಆಫೀಸಲ್ಲಿ? ಏನು ಉದ್ದೇಶಕ್ಕೆ ಲೋನ್? ಉದ್ದೇಶ ಆಸ್ಪತ್ರೆ ಮೊಬೈಲ್ ನೋಡಿ, ಸುರಕ್ಷೆ ಮಾಡ್ಲಿಲ್ವಾ? ಚೀಟ್ ಬರುವಾಗನೇ ಖಾಲಿ ಆಯ್ತು. ಅಲ್ಲ, ಚೀಟಿ ಕೊಡ್ತೇವೆ, ಅಲ್ಲ ಬೇರೆ ಬರಲ್ಲ, ಆರೋಗ್ಯಕ್ಕೆ. ಇದು ಆಲ್ರೆಡಿ ಹಳೆ ಲೋನ್ 2,51,966 ಉಂಟು. ಸರಿಯಾ? ಈಗ ನೀವು 46ಕ್ಕೆ ಹಾಕಿದ್ರಿ, ಅಲ್ಲಿ 3,012 ಯಾವುದು ಸುರಕ್ಷೆ ಮಾಡೋದಲ್ಲ, ಅದುಂಟಲ್ಲ, ಅದು ಕಟ್ ಮಾಡಿ ಕೊಡ್ಬೇಕಲ್ಲ? ಕಟ್ ಮಾಡ್ತೆ. 28 ಬುಕ್ ಇರ್ಲ ತೋಜುವ 6,749 ವಿದ್ಯಾಪನ ಇದಾದ ಕೆಲಸ ಹೋಗ್ರು ವಾರ ಗೇಟ್ ಮಾಡಿ ಮಂಡ್ಯ ಆಗಿ ನಾವಿಲ್ಲಿ ಎಂಟ್ರಿ ಮಾಡಿದ್ವಿ ಸಾಧಾರಣ ಅಷ್ಟೇ. ಅವ್ರು ಹಾಕ್ತಾರೆ ಮೇಡಮ್, ಹೆಚ್ಚಿಗೆ ಉಂಟು ಅದರಲ್ಲಿ ಅಮೌಂಟು, ಕಂತಿಂದ ಹೆಚ್ಚಿಗೆ ಉಂಟು. ಕೆಲಸ ಇದು ಕೆಲಸ ನಮ್ಗೆ ಇಲ್ಲಿ ಹಾಕ್ಲಿಕ್ಕೆ ಇರತ್ತಾ? ವಾರದಲ್ಲಿ ಎಷ್ಟು ಇನ್ಕಮ್, ತಿಂಗಳಿಗೆ ಅಂದ್ರೆ ಯಾವ ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ. ಅವರೇ ಹಾಕ್ತಾರೆ, ಅವ್ರಿಗೆ ಗೊತ್ತುಂಟು, ನಮ್ಗೆ ಇನ್ನು ಗೊತ್ತಿಲ್ಲಲ್ಲ. ಇವತ್ತೀಗ ಮಾಡಿದ ಮಾರನೇ ದಿನನೇ ಇವ್ರಿಗೆ ಏನಾಗುತ್ತೆ, ದುಡ್ಡು ಬೀಳುತ್ತೆ ಅಕೌಂಟಿಗೆ. ಸರಿ, ಇವತ್ತೀಗ ಲೋನ್ ಮಾಡಿ ನೀವು ಮೊದಲೆಲ್ಲ ಹೇಗಿತ್ತು, ಇವತ್ತೀಗ ನಾ ಮಾಡಿ ಹೋದ ಆದಮೇಲೆ ನೀವು ಏನಾಗಬೇಕು, 21ಗೆ ಹೋಗಬೇಕಿತ್ತು. ಎಲ್ಲಿಗೆ? ತಕ ಬರ್ಲಿಕ್ಕೆ ಹೋಗಬೇಕಿತ್ತು. ಮತ್ತಲ್ಲದೆ ಇಬ್ಬರು ಕೂಡ ಬೆರಳಚ್ಚಿಡೋದಕ್ಕೆ ಮಾರನೇ ದಿನಕ್ಕೂ ಹೋಗಬೇಕಿತ್ತು. ಇನ್ನೂ ಕೂಡ ನಿಮಗೆ ಬೇಗ ಕೂಡಲೇ ಸದಸ್ಯರಿಗೆ ಲೋನ್ ಸಿಗೋ ಉದ್ದೇಶಕ್ಕಾಗಿ ಏನು ಮಾಡಿ ಮತ್ತು ಬೇಗ ಮಾಡಿ ಕೊಟ್ಟಿದ್ದಾರೆ. ಇವತ್ತಿಂದಲ್ಲ, ಇನ್ನು ಬರಲಿಲ್ಲ ಆಪ್ಷನ್, ಬರ್ತದೆ ಸದ್ಯದಲ್ಲಿ. ಈಗ ಅದು ಮಾಮೂಲಿ ಹಿಂದಿರೋದು. ಇನ್ನೇನಾಗುತ್ತೆ, ಅದು ಈಗ ನೆಕ್ಸ್ಟ್ ದಿನನೇ ಅವ್ರಿಗೆ ದುಡ್ಡು ಬೀಳುತ್ತೆ. ದುಡ್ಡು ಬಂದ ನೆಕ್ಸ್ಟ್ ದಿನ ಅವ್ರು ಹೋಗಿ ಒಬ್ಬರೇ ಹೋಗಿ ಇದು 21 ಮಾಡ್ಕೊ ಬಂದರೆ ಆಯ್ತು. ಈಗ ಮತ್ತೆ ಅಕೌಂಟ್ ಚೇಂಜ್ ಮಾಡಬೇಕಿತ್ತು, ಹಳೆ ಲೋನ್ ಮೇಡಮ್ ಸಮಸ್ಯೆ ಇತ್ತು, ಅಥವಾ ಇಷ್ಟು ತನಕ ನಾವು ಲೋನೇ ತೆಗಿಲಿಲ್ಲ, ನಮ್ದು ಅವ್ರಿಗೆ 1,000 ಟೋಕನ್ ಎಲ್ಲ ಬರ್ಬೇಕಿತ್ತಲ್ಲ, ಆವಾಗ ಲೇಟ್ ಆಗ್ತಿತ್ತಲ್ಲ. ಆ ಥರ ಬರುದಿಲ್ಲ. ಈಗ ನಾನು ಇವತ್ತು ಟೋಕನ್ ಬರ್ದಿದ್ರು ನಾವು ಮಾಡಿಕೊಂಡು ಅವ್ರಿಗೆ ನಾಳೆಗೆ 1,000 ಬರುತ್ತೆ. ನಾಳೆಗೆ 1,000 ಬರ್ಬೇಕಿದ್ರೆ ಧರ್ಮಸ್ಥಳದಿಂದ ಕಾಲ್ ಮಾಡ್ತಾರೆ. ಕಾಲಲ್ಲಿ ರೆಕಾರ್ಡ್ ಆಗಿರುತ್ತೆ ನೀವು ಹೇಳೋದು. ಏನಕ್ಕಂದ್ರೆ ಅವ್ರು ಕೇಳ್ತಾರೆ, ನಿಮ್ಮ ಅಕೌಂಟಿಗೆ ಬಂದಿದೆಯಾ 1,000 ರೂಪಾಯಿ, ಯಾವ ಅಕೌಂಟಿಗೆ ಎಲ್ಲವೂ ಕೇಳ್ತಾರೆ. ಇವ್ರು ಏನು ಮಾಡ್ತಾರೆ, ಹೇಳ್ಬೇಕು ನಮ್ಗೆ ಬಂದಿದೆ ಬರಲ್ಲ ಅಂತ.
ಅಷ್ಟೊತ್ತಿಗೆ ಅವ್ರು ಕಾಲ್ ಮಾಡಿದಾಗ ಏನೋ ನಂಗೆ ಗೊತ್ತಿಲ್ಲ ನೋಡ ಬಂದಿದೆ ಯಾವುದೋ 1,000 ರೂಪಾಯಿ ಬಂದಿದೆ ಅಂತ ಎಲ್ಲ ಹೇಳಿ ಲಾಸ್ಟ್ ನಾವು ದುಡ್ಡು ಹಾಕಿದ ಮೇಲೆ ನಾ ಹೇಳಲೇ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಏನಂತಂದ್ರೆ ಕಾಲ್ ರೆಕಾರ್ಡ್ ಅವ್ರು ಮಾಡಿದ್ದೇನಂತ ಅದು ಏನಾಗುತ್ತೆ, ಸದಸ್ಯರಿಗೆ ಬೇಗ ಹೋಗ್ಬೇಕು. ಅಂದ್ರೆ ಇದು 3 ದಿನ ಟೋಕನ್ ಮಟ್ಟಿಗಾಗಿ ಕಾಯ್ಬೇಕು, 2 ಸಲ ಅವ್ರು ಕಲೆಕ್ಷನ್ ಪಾಯಿಂಟಿಗೆ ಹೋಗ್ಬೋದಿತ್ತಲ್ಲ, ಅದನ್ನು ತಪ್ಪಿಸಿದ್ದೇವೆ. ಬೇಗ ಅಮೌಂಟ್ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆಯ್ತಾ, ಸರಿಯಾ? ನಾನು ಹೊಸದಾಗಿ ಬಂದ ಮೇಲ್ವಿಚಾರಕರ, ನನ್ನ ಹೆಸರು ಜಯಲಕ್ಷ್ಮಿ. ಎಲ್ಲರೂ ಸಹಕಾರವನ್ನು ಕೊಡಿ. ಆಯ್ತಾ? ಸರಿ, ಓಕೆ. ಫಸ್ಟ್ ಯಾರು ಬನ್ನಿ. ಲೇಟ್ ಆಗಿ ನೋಡಪ್ಪ. ಹೇಗೆ ಕೂತ್ಕೊಂಡೆ ಅದು 13 ಅಲ್ಪ ಬರ್ತದ? ಬರತ್ ವಿರಾಟ್ ಬ್ಯಾಕ್ಗ್ರೌಂಡ್. ಏನು ಏನು ಹೆಸರು? 13 ನಂಬರ್ ಮೇಡಮ್. ಸರಿ, ನೆಕ್ಸ್ಟ್ ಬನ್ನಿ, ಒಬ್ಬರೊಬ್ಬರು ಬನ್ನಿ, ಕೂತ್ಕೊಳ್ಳಿ. ನೀವು ಅದಲ್ಲಿ ಅಂತ ಕೊಡೋದು ಈಗ? ಎಷ್ಟನೇ ನಂಬರ್? 10 ಆಗಿದೆ. ನೆಕ್ಸ್ಟ್ ಎಷ್ಟನೇ ನಂಬರ್? ನೋಡಿ ಆಯ್ತು, ನೀವು ಹೋಗಿ, ನೀವು ಹೋಗಿ, ಮತ್ತೆ ಉಳಿದರೆ ಹೋಗ್ಬೋದು, ಎಲ್ಲ ಹೋಗಿ. ಅಲ್ಲಿ ಉಂತಿ ಕಾರ್ಮ ಜಪರೋಡು ಪೂಜೆ ಕಾಸುಂಡಿ ಅಲ್ಲಿ. ರಾತ್ರಿ ಜಾಗ ನಾನು ಮೇಡಮ್ ಬಿದ್ದಾಗಿ ನಿನ್ನಿತ್ತ ಮೀಟಿಂಗ್ ಮೇಡಮ್ ಧನ್ಯವಾದಗಳು. ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮನ್ಪಿ, ಶೇರ್ ಮನ್ಪಿ, ಅಂಚನೆ ಕಮೆಂಟ್ ಮನ್ಪಿ. ಇತ್ತದ ವೀಡಿಯೋಸ್ ಪೂರ ಎಂಚ ಒಂದೊಂದೊಂದು ಕಮೆಂಟ್ ಅಂಪ್ಲಿ, ಅಂಚನೆ ವಾಯ್ಸ್ ಪೂರ ಎಂಚ ಕ್ಲಿಯರ್ ಉಂಡ ಅಂದ್ ಪಂದ್ ಕಮೆಂಟ್ ಅಂಪ್ಲಿ. ಪ್ರತಿಯರ್ ವೀಡಿಯೋಸ್ ತು ಒಂದುಲ್ಲ ಸಬ್ಸ್ಕ್ರೈಬ್ ಮನ್ಪ್ಲಿ. ಆಯ್ನತ್ ಬೇಗ 1K ಮಂತ್ ಕೊರ್ಲಿ ಗಾಯ್ಸ್.